ಕರಾವಳಿಯಲ್ಲಿ ನಾಟಕ ಸೇರಿದಂತೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲು ಧ್ವನಿವರ್ಧಕ ಬಳಸಲು ಅನುಮತಿ ನೀಡದಿರುವುದರಿಂದ ಕಲಾವಿದರ ಒಕ್ಕೂಟದವರಿಗೆ ತುಂಬಾ ಸಮಸ್ಯೆ ಆಗುತ್ತಿದೆ. ನಿಯಮಗಳನ್ನು ಸಡಿಲಗೊಳಿಸಬೇಕು ಎಂದು ತುಳು ನಾಟಕ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಹೇಳಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ನಾಟಕ ಮತ್ತು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧ್ವನಿವರ್ಧಕ ಮತ್ತು ಬೆಳಕು ಅತ್ಯಗತ್ಯ. ಇದಕ್ಕೆ ಕಟ್ಟುನಿಟ್ಟಿನ ನಿಯಮ ಜಾರಿಗೆ ತಂದು ಕಲಾವಿದರಿಗೆ ತೊಂದರೆ ಕೊಡುವ ಕೆಲಸ ಆಗುತ್ತಿದೆ ಎಂದರು. ನಿಮಗೆಲ್ಲ ತಿಳಿದಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾಟಕ ಮಾಡಲಿಕ್ಕೆ ಸ್ವಲ್ಪ ಧ್ವನಿವರ್ಧಕ ಮತ್ತು ಬೆಳಕು ಎಲ್ಲ ಕಾರ್ಯಕ್ರಮಗಳಿಗೆ ಸಾಂಸ್ಕೃತಿಕ ಎಲ್ಲ ಈ ಕರಾವಳಿಯಲ್ಲಿ ನಡೆಯುವಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈಗ ಧ್ವನಿವರ್ಧಕದವರು, ಜನರೇಟರ್ನವರು, ಬೆಳಕಿನ ವ್ಯವಸ್ಥೆಯವರು ಹಿಂದೇಟು ಹಾಕ್ತಾ ಇದ್ದಾರೆ. ನಮಗೆ ಜಿಲ್ಲಾಡಳಿತದಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಾಟಕಗಳಿಗೆ ನಿಮಗೆ ಬೇಕಾದ ಪೂರಕವಾದಂತಹ ಜನರೇಟರ್ ಆಗಲಿ, ಬೆಳಕಿನ ವ್ಯವಸ್ಥೆ ಆಗಲಿ ಅಥವಾ ಧ್ವನಿವರ್ಧಕವನ್ನಾಗಲಿ ಒದಗಿಸಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ನಾವು ಈಗ ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ನಮ್ಮ ಉಪಕರಣಗಳನ್ನೆಲ್ಲ ಸೀಸ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿ. ಹಾಗಾಗಿ ಈಗ ನಮ್ಮ ಈ ಗಣೇಶೋತ್ಸವದಿಂದ ಪ್ರಾರಂಭಿಸಿ ಬರುವ ಮೇ ತಿಂಗಳ ಅಂತ್ಯದವರೆಗೆ, ಅಂದ್ರೆ ಮಳೆ ಪ್ರಾರಂಭವಾಗುವವರೆಗೆ ನಿರಂತರವಾಗಿ ಮಂಗಳೂರಿನ ಅಂದ್ರೆ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡು ಸೇರಿ ಅಂದ್ರೆ ಕಾಸರಗೋಡು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ ಈ 3 ಜಿಲ್ಲೆಗಳಲ್ಲಿ ಸುಮಾರು 80-85ಕ್ಕಿಂತ ಹೆಚ್ಚು ನಾಟಕ ತಂಡಗಳು ನಿರಂತರವಾಗಿ ನಾಟಕಗಳನ್ನು ಪ್ರದರ್ಶನ ಮಾಡಿಕೊಂಡು ಬರ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮಗಳನ್ನು ನಾವು 10 ಗಂಟೆಯ ಒಳಗೆ ಇಂತಹ ಕಾರ್ಯಕ್ರಮಗಳನ್ನು ನಾವು ನಿಲ್ಲಿಸಬೇಕು ಅಂತ ಹೇಳಿ ಬಂದಾಗ ನಮಗೆ ಹೋದಲ್ಲೆಲ್ಲ ಸ್ಟೇಜ್ ಸಿಗುವುದೇ 10 ಗಂಟೆಗೆ, 10 ಗಂಟೆ ನಂತರ. ಆಮೇಲೆ ನಾವು ನಾಟಕ ಮಾಡಬೇಕು. ನಾಟಕ ಏನಿಲ್ಲ ಅಂದ್ರೆ 2.5-3 ಗಂಟೆದ ಅವಧಿಯ ನಾಟಕ ಇರ್ತದೆ. ಈ ನಾಟಕಗಳಿಗೆ ಅಡಚಣೆ ಬಂದಾಗ ಮತ್ತು ಅದರಲ್ಲಿ ಬೇಕಾದ ಪ್ರಮಾಣದಷ್ಟು ನಮಗೆ ಬೇಕಾದಷ್ಟು ಧ್ವನಿವರ್ಧಕಗಳನ್ನು ನಾವು ಬಳಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡದಿದ್ದ ಪಕ್ಷದಲ್ಲಿ ನಾವು ನಾಟಕ ಹೇಗೆ ಮಾಡುವುದು? ಸಾಧಾರಣ ಒಂದು 85 ತಂಡಗಳಲ್ಲಿ 3,000ಕ್ಕೂ ಅಧಿಕ ಮಂದಿ ಇದೇ ಒಂದು ನಾಟಕದ ಉದ್ಯೋಗದಲ್ಲಿ ಅದನ್ನು ಉದ್ಯೋಗ ಮಾಡಿಕೊಂಡು ಬದುಕನ್ನು ಅದರಲ್ಲಿ ಸಾಗಿಸ್ತಾ ಇದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದು ಒಂದು ಈಗ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಉದ್ಯಮವಾಗಿ ಬೆಳೀತಾ ಇದೆ. ಈ ನಾಟಕ ರಂಗ ಅನ್ನುವಂಥದ್ದು ಉದ್ಯಮವಾಗಿ ಬೆಳೀತಾ ಇದೆ. ಸಂಗೀತ ಆಗಲಿ, ಯಕ್ಷಗಾನ ಆಗಲಿ, ನಿರಂತರವಾಗಿ ನಡೆಯುವಂತಹ ಇಂತಹ ಒಂದು ಪ್ರಕ್ರಿಯೆ 10 ಗಂಟೆಯ ಒಳಗೆ ನಾವು ಈ ಕಾರ್ಯಕ್ರಮ ನಿಲ್ಲಿಸಬೇಕು ಮತ್ತು 50 ಡೆಸಿಬಲ್ಗಿಂತ ಜಾಸ್ತಿ ಧ್ವನಿವರ್ಧಕ ಬಳಸಬಾರದು ಅಂತ ಹೇಳಿದ್ರೆ ಯಾವುದೇ ಒಂದು ನಾಟಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ 50 ಡೆಸಿಬಲ್ ಅಂದ್ರೆ ಸಾಧಾರಣ ಇಲ್ಲಿ ನಾವು ಮಾತಾಡುವಾಗ ಬಳಸುವಷ್ಟು ಧ್ವನಿ ಇರಬಹುದು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈಗ ನಾವಿದ್ದೇವೆ. ಈಗ ಎಲ್ಲ ತಂಡದವರು ಈ ಗಣೇಶೋತ್ಸವಕ್ಕೆ, ದಸರಾಕ್ಕೆ ನಾಟಕಗಳನ್ನು ಒಪ್ಪಿಕೊಂಡಿದ್ದಾರೆ, ಪ್ರದರ್ಶನಕ್ಕೆ ಅಣಿ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಸಹಕಾರ ನಮಗೆ ಸಿಗುವುದಿಲ್ಲ. ನಾವು ನಿಮಗೆ ಜನರೇಟರ್ ಕೊಡೋದಿಲ್ಲ, ನಾನು ನಿಮಗೆ ಬೆಳಕಿನ ವ್ಯವಸ್ಥೆ ಕೊಡೋದಿಲ್ಲ, ಧ್ವನಿವರ್ಧಕ ಕೊಡೋದಿಲ್ಲ ಅಂದಾಗ ನಾವು ನಾಟಕ ಹೇಗೆ ಮಾಡೋದು? ಇಂತಹ ಒಂದು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಈ ವಿಷಯದಲ್ಲಿ ಹೆಚ್ಚಿನ ಒಂದು ಅನುಭವವನ್ನು ಹೊಂದಿದವರು ಮತ್ತು ಹೆಚ್ಚಿನ ಹೊಡೆತ ತಿಂದವರು ನಮ್ಮ ಜೊತೆ ಇದ್ದಾರೆ. ದೇವದಾಸ್ ಕಾಪಿಕಾಡ್ರವರು ಮತ್ತು ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ರವರು. ಕಲಾ ಸಂಗಮದ ನಿರ್ದೇಶಕರಾದ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲವರು ಮಾತನಾಡಿ, ಕರಾವಳಿಯ ಸಂಪ್ರದಾಯ ಆಚರಣೆಗಳನ್ನು ಉಳಿಸಿಕೊಳ್ಳಲು ಕಾನೂನನ್ನ ಸಡಿಲಿಸಿ ಎಂದು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರು. ಕಾರ್ಯಕ್ರಮವನ್ನು ನಿಲ್ಲಿಸಿದ್ದಾರೆ. ನಿನ್ನೆ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಒಂದು ನಿತ್ಯ ಕಾಲೇಜಿನ ಕಾರ್ಯಕ್ರಮವನ್ನು ಸೌಂಡ್ ಕೊಡಬೇಕಾಗುವುದಿಲ್ಲ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಬೆಂಗಳೂರು ಅಥವಾ ಬೇರೆ ಕಡೆ ಇಲ್ಲದಂತ ಒಂದು ಕಾನೂನು ಇದೆ. ಆ ಕಾನೂನನ್ನು ಇಲ್ಲಿಯ ಸಂಪ್ರದಾಯವನ್ನು ಉಳಿಸಲಿಕ್ಕೆ, ಇಲ್ಲಿ ಆಚರಣೆಗಳನ್ನು ಉಳಿಸಲಿಕ್ಕೆ ಒಂದು ಸ್ವಲ್ಪ ಸಡಿಲಗೊಳಿಸಬೇಕಂತ ಹೇಳಿ ನಾವು ಜಿಲ್ಲಾಡಳಿತದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮತ್ತೆ 10 ಗಂಟೆವರೆಗೆ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಸಾಧ್ಯನೇ ಇಲ್ಲ. ಕಾರ್ಯಕ್ರಮ ಸ್ಟಾರ್ಟ್ ಆಗುವುದೇ ಕತ್ತಲಾದ್ಮೇಲೆ 8 ಗಂಟೆ ನಂತರ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. 2 ಗಂಟೆ ಸಭಾ ಕಾರ್ಯಕ್ರಮ ಮಾಡ್ತಾರೆ. ಆಮೇಲೆ ನಾಟಕಗಳನ್ನು ಮಾಡಬೇಕು, ಯಕ್ಷಗಾನ ಮಾಡಬೇಕು, ಸಂಗೀತ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಆಗುದಿಲ್ಲ. ಇವತ್ತು ಇದು ನಾಟಕ ಸಂಗೀತ ಕಾರ್ಯಕ್ರಮಕ್ಕೆ ಬಂದಿದೆ. ಮುಂದೊಂದು ದಿನ ಭೂತಕೋಲದಲ್ಲಿ ಹೋಗಿ ಗಗ್ಗರ ಕಟ್ಟಿ ಆಗುವಾಗ 10 ಗಂಟೆ ಆಯ್ತಂತ ಪೊಲೀಸ್ ಬಂದು ಗಗ್ಗರ ತೆಗೀರಿ ಅಂತ ಹೇಳುವಂತ ದಿನ ಕೂಡ ಬರ್ಲಿಕ್ಕೆ ಸಾಧ್ಯತೆ ಇದೆ. ಇದು ಬೇರೆ ದೈವಾರಾಧನೆಗೆ ಕೂಡ ಹೋಗುವಂಥದ್ದು ಇದೆ. ಈಗ ನಾವೀಗ ಮೆರವಣಿಗೆಲ್ಲ ಹೇಳ್ತಾ ಇದ್ದಾರೆ. ಈಗ ಗಣಪತಿ ಮೆರವಣಿಗೆಲ್ಲ ಅಲ್ಲೇ ಸ್ನಾನ ಮಾಡಿಸಿ ಅಲ್ಲೇ ಮುಳುಗಿಸಿ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಜಿಲ್ಲಾಡಳಿತದಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ, ದಯವಿಟ್ಟು ಇಲ್ಲಿಯ ಸಂಪ್ರದಾಯ ಆಚರಣೆಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉಳಿಸಿಕೊಳ್ಳಿಕ್ಕಾಗಿ ಯಕ್ಷಗಾನಗಳನ್ನು, ನಾಟಕಗಳನ್ನು ದಯವಿಟ್ಟು ಸ್ವಲ್ಪ ಕಾನೂನನ್ನು ಸಡಿಲಿಸಿ
ಈಗ ನಮ್ಮೊಳಗೆ ಸಂಘರ್ಷ ಬರ್ಲಿಕ್ಕೆ ಆರಂಭ ಆಗಿದೆ. ಧ್ವನಿವರ್ಧಕ ಮತ್ತು ಬೆಳಕಿನ ವ್ಯವಸ್ಥೆ ಮಾಡುವ ಅಸೋಸಿಯೇಷನ್ ಅವರು ಹೇಳೋದು ತಪ್ಪಲ್ಲ. ಒಂದು ಪ್ರತಿಭಟನೆ ರೂಪದಲ್ಲಿ ಅವರು ಯಾರಿಗೂ ನಾವು ಕೊಡುದಿಲ್ಲ, ಸರ್ಕಾರಿ ಕಾರ್ಯಕ್ರಮಕ್ಕೂ ಕೊಡುದಿಲ್ಲ, ಇದಕ್ಕೂ ಕೊಡುದಿಲ್ಲ ಅಂತ ಹೇಳ್ತಾರೆ. ಅವರು ತಪ್ಪಂತ ಹೇಳಿ ಕಾಣುದಿಲ್ಲ. ಆದ್ರೆ ಒಂದು ರೀತಿಯಲ್ಲಿ ತಪ್ಪೆ. ಇದು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹೇಳ್ದಾಗೆ ಆಯ್ತು. ಅದನ್ನು ನಾವು ಹೇಳುದಿಷ್ಟೇ, ಅವರು ಏನು ಹೋರಾಟ ಮಾಡ್ತಾರೆ ಅದಕ್ಕೆ ಕಲಾವಿದರ ಸಂಘ ಆಗಲಿ, ಯಕ್ಷಗಾನ ಆಗಲಿ, ಸಂಗೀತ, ನಾವೆಲ್ಲರೂ ಸೇರಿ ಅವರಿಗೆ ಬೆಂಬಲ ಕೊಡ್ತೇವೆ. ನಾವು ಬೆಂಬಲ ಕೊಟ್ಟು ಒಟ್ಟು ಸೇರಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಬೇಕು. ನಮ್ಮ ಪರವಾಗಿ ಧ್ವನಿಯನ್ನು ಅವರು ಎತ್ತಬೇಕು. ಅಧಿವೇಶನದಲ್ಲಿ ಆಗಲಿ, ಗೃಹ ಮಂತ್ರಿ ಹತ್ರ. ಚಾಪರ್ಕ ತಂಡದ ನಿರ್ದೇಶಕರಾದ ದೇವದಾಸ್ ಕಾಪಿಕಾಡ್ ಅವರು ಮಾತನಾಡಿ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುತ್ತಿರುವುದು ಇದೇ ಮೊದಲು. ಇಂತಹ ಅವ್ಯವಸ್ಥೆ ಬಂದಿರಲಿಲ್ಲ. ನಾಟಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧ್ವನಿವರ್ಧಕ ಬೆಳಕು ಅತ್ಯಗತ್ಯ. ಅದಕ್ಕೆ ಕಾನೂನು ತಂದು ಕಲಾವಿದರಿಗೆ ಹೊಡೆತ ನೀಡುತ್ತಿರುವುದು ಸರಿಯಲ್ಲ ಎಂದರು. ಶಾಪಗ್ರಸ್ತ ಜಿಲ್ಲೆ ಸಾಂಸ್ಕೃತಿಕ ವೇದಿಕೆ ಏತೋ ಸಮಯದ ತುಂಬು ನಡ್ಕೊಂಡು ಬೈದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಏನಮ್ಮನೆ ಎಲ್ಲ ಜೀವನ ಈ ವರ್ಷ ಒಂಜಿ 38 ವರ್ಷ ರಂಗಭೂಮಿಗೆ ಬಂದು ಇಂಚಿನ ಒಂಜಿ ಅವ್ಯವಸ್ಥೆ ಯಾಪಲ್ಲ. 5 ಗಂಟೆಗೆ ಟೆನ್ಷನ್, 5 ಗಂಟೆಗೆ ನಾಟಕ, 5 ಗಂಟೆಗೆ ಟೆನ್ಷನ್, ಜನರೇಟರ್ ಕೊರಪ, ಅದು 1 ಸಾವಿರ ಚಿಲ್ಲರೆ ಜನ ಇದ್ದೇನೆ, ಟಿಕೆಟ್ ಕೊಡ್ದು ಹೋಯ್ತೀನಿ. ಇಂಚಿನ ಸಮಸ್ಯೆ ಆದಾಗ ಸಾಧಾರಣದಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ. ನಾವು ಲೇನ್ ಚಾಡಿ ಜಾಬಿಲ್ಲ ಆಡ ನಿಖಲ ನಮ್ಮ ಕಲಾತ್ಮಕ ಆಶೀರ್ವಾದ ದಾದನ ಒಂದು ಮನಸ್ಸು ಬದಲ್ಲ ಅಂದ್ರೆ ಹೆಂಗೆ ಬೈಕ್ಸ್ ಕೊಟ್ಟಿನಿ ಅಕ್ಲನ ತಪ್ಪಾಗ್ತದೆ. ಯಾನು ಸೌಂಡು ಅಕ್ಲು ಮಸ್ತ್ ಕಾಸು ಪಾಡ್ದು ಆ ಬಾಂಬು ಬರೋದೇ ತುಪ್ಪಬೇಕು. ಸೌಂಡ್ ಬಾಕ್ಸ್ ಅವು ಒಂದು ಮೈಕ್ ಹೊರನೇ ಅಕ್ಲು ಮತ್ತೊಂದು ಒಂಜಿ ತಿಂಗಳು ಡಂಪ್ ಅಂತಲ್ಲ ಅಕ್ಲೆಲ್ಲ ಬಂಜಿ ಗೊತ್ತು, ಅಕ್ಲೆಲ್ಲ ಬಂಜಿ ಗೊತ್ತು, ಬೇಜಾರಾಗ್ತದೆ. ಅಕ್ಲೆಲ್ಲ ಇಲ್ಲ ಬೋಪಿಲ್ಲ ಐತಿ, ರಂಗಭೂಮಿದ ಇಲ್ಲ ಬೋಪಿಲ್ಲ ಐತಿ. ಕೆಲವು ಮಸ್ತ್ ಕಲಾವಿದರು ಇಲ್ಲ ಬೋಪಿ ಐನು ಹೊಂದೋದಿಲ್ಲ. ಈ ಪರಿಸ್ಥಿತಿ ಅಸಹಾಯಕಿ ರಿಂಕಲ್ಲ ಅಸಹಾಯಕಿ ಹಾಕಲ್ಲ ಅಸಹಾಯಕಿ ಐಟ್ ಕಲಾಭಿಮಾನಿಗಳು ಬತ್ತಿನಾಗ್ಲಿಕ್ಕೆ ಏನು ಬೇಜಾರಾಗ್ಕೊಂಡ ನಾಟಕ ಉಂಟಾಗಿ ಜನರಿಂದ ಬದುಕಿ ಬರ್ತದೆ. ಆಪನ ಜನರೇಟರ್ ಜಿಗೆ ವಿಜಯ ಬರ್ತದೆ. ಜನರೇಟರ್ ದಂಡು ಲಾಸ್ಟ್ ಬಿಡ್ದು ಹೋಯ್ತು. ಇನ್ನೊಂದು ಮಾಲ್ಪಲೆ ಬಂದು ಬಿಡ್ದು ಹೋಯ್ತು. ಜನರೇಟರ್ ನಾಟಕ ಈಗ ಕಾಡೇನೆ ಬಂದ್ಬೇಕು. ನಾಟಕ ಉಂಟಾವ ಹೆಚ್ಚು ನಾಟಕ ಹೋಗ್ಬಾರ್ದು. ಇನ್ನೊಂದು 10 ಲಕ್ಷದ ಟಿಕೆಟ್ ಸೇಲ್ ಆಗ್ತದೆ. ರೋಟರಿ ಬೇಕು ಇನ್ನು ಆತು ಹೌಸ್ಫುಲ್ ಉಂಟು ನಾಟಕ ಅಂತ ಮತ್ತಿನಾಗ್ಲಿಕ್ಕೆ ಏನು ಪ್ರಾಬ್ಲಮ್. ಹೆಚ್ಚಿನ ಇಂಥ ದೊಡ್ಡ ನಮಗೆ ಹೊಡೆತ ಬೀಳ್ತಾ ಇದೆ. ಜನಪ್ರತಿನಿಧಿಗಳು ಸ್ಪಂದಿಸಬೇಕು. ನಾನು ಕೇಳೋದಷ್ಟೇ, ನಾವು ಹೋಗಿ ಮಾತಾಡಲಿಕ್ಕೆ ಆಗುತ್ತೆ. ನಾವು ಮಾತಾಡ್ತೇವೆ, ನಮ್ಮನ್ನಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ತೀವಿ. ಜನಪ್ರತಿನಿಧಿಗಳು ದಯವಿಟ್ಟು ನಮ್ಮ ಅವರು ಸಹ ಬರೀತಾ ಇದ್ದಾರೆ. ಹೌದು, ಅವರು ಎಚ್ಚರಿಸ್ತಾ ಇದ್ದಾರೆ. ಆದರೆ ಜನಪ್ರತಿನಿಧಿಗಳು ಈ ಬಗ್ಗೆ ಅವರಿಗೆ ಒಂದು ಸರಿಯಾಗಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ಕೊಟ್ಟರೆ ಅವರು ಸ್ಪಂದಿಸಬಹುದು. ಅದು ಹೌದು ಅಂತ ಅವರಿಗೆ ಮನವರಿಕೆ ಮಾಡಬೇಕು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾದ ಲಂಚುಲಾಲ್ ಕೆಎಸ್, ತುಳು ನಾಟಕ ಕಲಾವಿದರ ಒಕ್ಕೂಟದ ಉಪಾಧ್ಯಕ್ಷರಾದ ಗೋಪಾಲ್ ಕದ್ರೆ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.